ಪಾರ್ಸೆಲ್ ವಸ್ತುವಿನೊಂದಿಗೆ ಸ್ಕೂಟರ್ ಅನ್ನು ಕಳವು ಮಾಡಿರುವಂತಹ ಘಟನೆ ಉಡುಪಿಯ ಬೈಲಕೆರೆ ಸಮೀಪದ ಸಾಯಿರಾದ ಗೋಕುಲ್ಧಾಮ್ ವಸತಿ ಸಮುಚ್ಚಯದ ಬಳಿ ನಿನ್ನೆ ನಡೆದಿದೆ. ಬೈಕ್ ಮಾಲೀಕರು ಬೈಲಕೆರೆಯ ಸಾಯಿರಾದ ಗೋಕುಲ್ಧಾಮ್ ಬಳಿ ಹೋಂಡಾ ಡಿಯೋ ಸ್ಕೂಟರ್ ಅನ್ನು ನಿಲ್ಲಿಸಿ ಕಮರ್ಷಿಯಲ್ ಪಾರ್ಸೆಲ್ ಅನ್ನು ಕೊಡಲು ಹೋಗಿದ್ರು. ಈ ವೇಳೆ ಅದೇ ದಾರಿಯಲ್ಲಿ ಬಂದಂತಹ ಕಳ್ಳ ಪಾರ್ಸೆಲ್ ವಸ್ತುವಿನೊಂದಿಗೆ ಸ್ಕೂಟರ್ ಅನ್ನು ಕದ್ದು ಪರಾರಿಯಾಗಿದ್ದಾನೆ. ಕಳವು ಕೃತ್ಯದ ದೃಶ್ಯಗಳು ವಸತಿ ಸಮುಚ್ಚಯದ ಕಟ್ಟಡದ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಕಳವಾದ ಸ್ಕೂಟರ್ ಸಂಖ್ಯೆ KA20 EV 65 ಆಗಿದೆ. ಸ್ಕೂಟರ್ ಹಾಗೂ ಕಳ್ಳನ ಮಾಹಿತಿ ಸಿಕ್ಕಿದಲ್ಲಿ ಮೊಬೈಲ್ ಸಂಖ್ಯೆ 9481364415 ನಂಬರನ್ನು ಸಂಪರ್ಕ ಮಾಡುವಂತೆ ಸ್ಕೂಟರ್ ಮಾಲಕರು ಮನವಿಯನ್ನು ಮಾಡಿದ್ದಾರೆ. ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.